ಧೂಳಿ ಎನ್ನುವುದು ನವವನ್ನ ಸೇರುವ ಆ ಕಾಲಕ್ಕೆ ದಾರಿ ಕಾಣಿಸ್ತಿಲ್ಲ ಸುಮಂತ್ರ. ನನಗೆ ದಾರಿ ಕಾಣದೆ ತೊಪ್ಪನೆ ಕೆಳಗೆ ಬಿದ್ದು ಆಡಿದೆ ಸುಮಂತ್ರ. ಸುಮಂತ್ರ ಎಲ್ಲಿವರೆಗೆ ಅವರನ್ನ ಬಿಟ್ಟು ಬಂದೆ? ಜಾನಕಿ ರಥ ಇಳಿದು ನಡೆದುಕೊಂಡೇ ಹೋದೆ. ಇದು ಸುಮಂತ್ರ, ನೀ ಹೊರಡುವ ಆ ಕಾಲಕ್ಕೆ ನನ್ನ ಮಗನಾಗಿರುವಂತಹ ರಾಮ ನಿನ್ನ ಕಿವಿಯಲ್ಲಿ ಏನು ಹೇಳಿದ? ಈ ಅಪ್ಪನ ಮೇಲೆ ರಾಮನಿಗೆ ಸಿಕ್ಕಿಲ್ಲ ತಾನೆ. 14 ವರ್ಷ ಬಿಟ್ಟು ಈ ಅಪ್ಪನನ್ನ ಕಾಣುವುದಕ್ಕೆ ಸಾಕೇತಕ್ಕೆ ಪ್ರಭು ಏನಂತ ಹೇಳಿ? ಏನಾಯ್ತು ಸುಮಂತ್ರ? ಇಲ್ಲಿಂದ ಹೊರಟಂತಹ ನಾವು ಹೆಚ್ಚು ಹೆಚ್ಚು ನಡೆಯುತ್ತಾ ಮುಂದೆ ಹೋಗ್ತಿದ್ದಂತೆ ಇಡೀ ವಾತಾವರಣವೇ ಬದಲಾಗುತ್ತದೆ. ಏನಾಯ್ತು? ಏನಾಯ್ತು? ರಾಮ ಹೆಜ್ಜೆ ಇಟ್ಟು ಮುಂದೆ ಹೋದಂತೆ ಭೂಮಿಯೇ ನಡುಗಿದಂತಹ ಪ್ರಕಾಶಮಾನವಾಗಿ ಪ್ರಕಾಶಿಸುತ್ತಿದ್ದಂತಹ ದಿನಮಣಿ ಕುಂದುತ್ತಾ ಇಕ್ಕೆಲೆಗಳಲ್ಲಿ ಬೆಳೆದಂತಹ ಪುಷ್ಪಗಳೆಲ್ಲವೂ ಮಾಡುತ್ತಾ ಹೊರಟಂತಹ ಸಂದರ್ಭದಲ್ಲಿ ಏನಾಯ್ತು? ಬ್ರಾಹ್ಮಣರು, ಪುರಜನರು, ಋಷಿಮುನಿಗಳೆಲ್ಲರೂ ಮರಗುತ್ತಾ ಇದ್ರೆ ಮುಂದೆ ಮುಂದೆ ಹೊರಟು ನಾವು ಗಂಗಾತಟದವರೆಗಾಗಿ ನಡೆದದ್ದು. ಆದರೆ ಏನಾಯ್ತು? ಅಲ್ಲಿ ಎಲ್ಲರೂ ಮಲಗಿರುವಂತಹ ಸಂದರ್ಭದಲ್ಲಿ ಶ್ರೀರಾಮ ಎದ್ದು ಗಂಗೆಯನ್ನು ಉತ್ತರಿಸಿ ಹೊರಟ. ಆದರೆ ಹೇಳಿ ಒಂದು ಮಾತು, ಏನು? ಆದಷ್ಟು ಬೇಗ ಮತ್ತೆ ನಮ್ಮ ತಂದೆಯವರನ್ನು ನೋಡಲು ಬರ್ತೇನೆ ನಾನು, ಅವರಿಗೆ ವಿಚಾರವನ್ನು ತಿಳಿಸಿ ಎಂಬುದಾಗಿ ಹೇಳಿ ಗಂಗೆಯನ್ನು ಉತ್ತರಿಸಿ ಹೊರಟು ಹೋದ. ಸುಮಂತ್ರ, ಕಥೆಯಲ್ಲಿ ಸಹಿಸಲ ಸಾಧ್ಯವಾದ ನಮ್ಮ ಕಣ್ಣಿನ ದೃಷ್ಟಿ ಎನ್ನುವುದು ಮಂಜಾಗುತ್ತಾ ಇದೆ. ನಾವಿನ್ನು ಹೆಚ್ಚು ಕಾಲ ಒಂದು ಉಪಕಾರ ಮಾಡು. ಇದು ಕರೆಸೋ. ಅಯ್ಯಪ್ಪ, ನನ್ನ ಮಗನಾಗಿರುವಂತಹ ರಾಮನನ್ನ ಕರೆಸು, ಭರತನನ್ನ ಕರೆಸು, ಶತ್ರುಘ್ನ ಲಕ್ಷ್ಮಣನನ್ನ ಕರೆಸು. ಪಾಂಡವ ಮುನಿಯ ಶಾಪ